ಮಲ್ಪೆ ಬಂದು ನಿಮ್ಮ ವ್ಯಾಪ್ತಿಗೆ ಬರುವುದಿಲ್ಲ. ಕಳ್ಳತನ ಯಾರು ನಿಲ್ಲಿಸಬೇಕಾಗಿತ್ತು? ಮಹಿಳೆ ನಿಲ್ಲಿಸೋದಲ್ಲ, ನೀವು ಪೊಲೀಸರು ನಿಲ್ಲಿಸಬೇಕಾಗಿತ್ತು. ಯಾಕೆ ನಿಲ್ಲಿಸಲಿಲ್ಲ? ನಿಮ್ಮ ವೈಫಲ್ಯಕ್ಕಾಗಿ ನಮ್ಮ ಮಹಿಳೆಯರನ್ನು ಹೋಗಿ ಜೈಲಿನಲ್ಲಿ ಇಡ್ತೀರಾ? ಇದು ನಿಮ್ಮ ಪೌರುಷವಾ? ಮಲ್ಪೆಯ ಮೀನುಗಾರಿಕಾ ಬಂದರಿನಲ್ಲಿ ಮೀನು ಕಳವುಗೈದ ಮಹಿಳೆಯನ್ನ ಕಟ್ಟಿಹಾಕಿ ಥಳಿಸಿದ ಘಟನೆ ಬೇರೆ ಬೇರೆ ಸ್ವರೂಪ ಪಡೆಯುತ್ತಿದೆ. ಶನಿವಾರ ಮಲ್ಪೆಯಲ್ಲಿ ಸಾವಿರಾರು ಮೀನುಗಾರರು ಪೊಲೀಸ್ ಇಲಾಖೆ ವಿರುದ್ಧ ಹರಿಹಾಯ್ದರು. ಮಹಿಳೆಗೆ ಥಳಿಸಿದ ನೆಪದಲ್ಲಿ ಅಮಾಯಕರನ್ನ ಬಂಧಿಸಲಾಗಿದೆ. ತಕ್ಷಣ ಅವರ ಮೇಲಿನ ಸೆಕ್ಷನ್ಗಳನ್ನು ಸಡಿಲಗೊಳಿಸಬೇಕು ಎಂದು ಆಗ್ರಹಿಸಿದರು. ಮೀನು ಕಳವು ಮಾಡಿದ ಮಹಿಳೆಗೆ ಥಳಿಸಿದ್ದನ್ನೇ ಕೆಲವರು ಅಪಪ್ರಚಾರ ಮಾಡುತ್ತಿದ್ದಾರೆ. ಆದರೆ ಮಲ್ಪೆಯಲ್ಲಿ ಜಾತಿ ಭೇದ ಮರೆತು ಸಾವಿರಾರು ಜನ ದುಡಿಯುತ್ತಿದ್ದಾರೆ. ಇಂತಹ ಕಡೆ ಕಳವು ಮಾಡಿದವರಿಗೆ ಹೊಡೆಯುವುದು ಸಾಮಾನ್ಯ. ಆದರೆ ಪೊಲೀಸರು ಇದೇ ನೆಪದಲ್ಲಿ ಅಮಾಯಕ ಮೀನುಗಾರ ಮಹಿಳೆಯರನ್ನ ಬಂಧಿಸಿರುವುದು ತಪ್ಪು ಎಂದು ಮೀನುಗಾರ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಲ್ಪೆ ಮೀನುಗಾರರ ಸಂಘ ಹಾಗೂ ಸಮಸ್ತ ಮೀನುಗಾರರ ವತಿಯಿಂದ ಮಲ್ಪೆ ಬಂದರಿನ ಮೀನುಗಾರರ ಬಗ್ಗೆ ಅಪಪ್ರಚಾರವಾಗಿದೆ ಎಂದು ಆರೋಪಿಸಿ ಮಲ್ಪೆಯ ಸಮಸ್ತ ಮೀನುಗಾರರು ಮಲ್ಪೆ ಬಂದರಿನಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನು ನಡೆಸಿದ್ದಾರೆ. ಸಭೆಯುದ್ದಕ್ಕೂ ಶಾಸಕರು, ಮಾಜಿ ಸಚಿವರು, ಮಾಜಿ ಶಾಸಕರು ಸೇರಿದಂತೆ ಮೀನುಗಾರ ಮುಖಂಡರು ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಅವರ ವಿರುದ್ಧ ಹರಿಹಾಯ್ದಿದ್ದಾರೆ. ಡ್ರಗ್ಸ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುದಿಲ್ಲ ಈ ಎಸ್ಪಿಗೆ. ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಈ ಎಸ್ಪಿಗೆ. ಬಡವರನ್ನ ಜೈಲಿಗೆ ತಳ್ಳುವಂತ, ಮಹಿಳೆಯರನ್ನ ಜೈಲಿಗೆ ತಳ್ಳುವಂತ ಒಂದು ದಾರುಣ್ಯವನ್ನ ತೋರಿಸುವಂತ ಎಸ್ಪಿ ಉಡುಪಿಗೆ ಖಂಡಿತವಾಗಿಯೂ ಬೇಡ. ಸರ್ಕಾರದವರು ಅವರನ್ನು ಟ್ರಾನ್ಸ್ಫರ್ ಮಾಡಬೇಕು. ಎಂತೆಂತ ಎಸ್ಪಿ ಅವರನ್ನ ನಾವು ನೋಡಿದ್ದೇವೆ. ಅನ್ನಮಗನಂತ ಎಸ್ಪಿ ಅನ್ನ ನೋಡಿದ್ದೇವೆ. ಇವನು ಯಾವ ಲೆಕ್ಕ? ಇವತ್ತು ಅವನೇನಾದರೂ ಇಲ್ಲಿ ಹಣ ತಕೊಂಡು ಏನಾದರೂ ಒಂದು ಅವ್ಯವಹಾರ ಮಾಡಿ ಅವ ಪೊಲೀಸ್ನವ ಸಿಕ್ಕಿ ಬಿದ್ದರೆ ಸಸ್ಪೆಂಡ್ ಮಾಡಲೇಬೇಕು, ಅವ್ರಿಗೆ ಭಯ ಬೇಕು. ಕೇವಲ ಅವನು ಬೀಟ್ ಪೊಲೀಸ್ ಅಂತ ಹೇಳುವ ಕಾರಣಕ್ಕೋಸ್ಕರ, ಬಂದರಿನೊಳಗಿನ ಬೀಟ್ ಪೊಲೀಸ್ ಅಂತ ಹೇಳುವ ಕಾರಣಕ್ಕೋಸ್ಕರ 2 ಕಾನ್ಸ್ಟೇಬಲ್ ಸಸ್ಪೆಂಡ್ ಆಗಿದ್ದಾರೆ. ಪಾಪದ ಅಂದ್ರೆ ಈ ಕೇಸನ್ನ ಟೋಟಲ್ ಆಗಿ ಹ್ಯಾಂಡ್ಲಿಂಗೇ ರಾಂಗ್ ಮಾಡಿದ್ದಾರೆ ಪೊಲೀಸ್ ಇಲಾಖೆ. ಇದನ್ನ ಸಣ್ಣದಲ್ಲಿ ಮುಗಿಸುವಂತಹದನ್ನ ಇವತ್ತು ಇಷ್ಟು ದೊಡ್ಡದು ಮಾಡಿ ಇದ್ದವರಿಗೆ ತೊಂದರೆ ಮಾಡಿ ಆ ಒಂದು ಬಂದರಿನ ಒಂದು ಒಗ್ಗಟ್ಟಿಗೆ ಕಲಂಕ ತರುವಂಥ ಕೆಲಸ ಯಾರ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಬಿತ್ತಿಸುವ ಮೂಲಕ ಮಲ್ಪೆ ಬಂದರಿಗೆ ಕಲಂಕ ತರುವಂಥ ಕೆಲಸ ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ಇವತ್ತು ಯಾರು ಆ ಮಹಿಳೆ ಸಂತ್ರಸಿದರೆ ಅವರು ಕೂಡ ಹೇಳಿಕೊಟ್ಟಿದ್ದಾರೆ, ನನಗೂ ಮತ್ತು ಮೀನುಗಾರಕ್ಕೆ ಬಂದರಿನ ಸಂಬಂಧ ಒಳ್ಳೆಯದುಂಟು, ನನಗೆ ಮೀನುಗಾರ ಬಂಧುಗಳು ನನಗೆ ಒಳ್ಳೆ ರೀತಿ ಸಹಕಾರ ಮಾಡಿದರೆ ನಾನು ಯಾವುದೇ ರೀತಿಯಲ್ಲಿ ಇದನ್ನು ಕೇಸನ್ನು ಮುಂದುವರಿಸಲಿಕ್ಕೆ ನಾನು ಒಪ್ಪುವುದಿಲ್ಲ. ನಾನು ಅವರ ಜೊತೆಗಿದ್ದೇನೆ, ನನಗೆ ಭಾಳ ವರ್ಷದಿಂದ ಅವ್ರ ಸಂಬಂಧ ಉಂಟು, ಆ ಸಂಬಂಧವನ್ನು ಕಡಿಸಲಿಕ್ಕೆ ನಾನು ಬಿಡುವುದಿಲ್ಲ ಅಂತ. ಆದರೆ ಇದಕ್ಕೆ ಬಣ್ಣ ಹಚ್ಚುವಂಥ ಕೆಲಸ ಕೆಲವೊಂದು ವ್ಯಕ್ತಿಗಳ ಮೂಲಕ ಆಗ್ತಾ ಉಂಟು. ಇವತ್ತು ಇದಕ್ಕೆ ರಾಜ್ಯಕ್ಕೆ ತರುವಂಥ ಕೆಲಸ ಕೂಡ ಆಗ್ತಾ ಉಂಟು.